ಜಗತ್ತಿನಲ್ಲಿ ಅತ್ಯಂತ ವೇಗದ ಓಟಗಾರ ಅಂದರೆ ತಟ್ಟನೆ ನೆನಪಿಗೆ ಬರುವುದು ಹುಸೇನ್ ಬೋಲ್ಟ್. ವೇಗದ ಓಟದಲ್ಲಿ ಈತನದ್ದು ವಿಶ್ವ ದಾಖಲೆ. ಆದರೆ ಈತನನ್ನು ಮೀರಿಸಿದ ಓಟಗಾರ ಇದ್ದಾರೆ. ಅದು ಕಡಲ ನಗರಿ ನಮ್ಮ ಮಂಗಳೂರಿನಲ್ಲಿ. ಅದು ಬರೀ ಕಾಲಿನಲ್ಲಿ ಕೆಸರು ಗದ್ದೆಯಲ್ಲಿ, ಜಾನಪದ ಕ್ರೀಡೆ ಕಂಬಳ ಕೂಟದಲ್ಲಿ. ಹೌದು, ಹುಸೇನ್ ಬೋಲ್ಟ್ 2009ರಲ್ಲಿ 100 ಮೀಟರ್ ಓಟವನ್ನು ಕೇವಲ 9.58 ಕ್ರಮಿಸಿದ್ದು ವಿಶ್ವ ದಾಖಲೆ. ಆದರೆ ಈ ದಾಖಲೆಯನ್ನು ಮೀರಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಮೀಯಾರು ಶ್ರೀನಿವಾಸ್ ಗೌಡ ಎಂಬ 28ರ ಯುವಕ. ಜಿಲ್ಲೆಯ ಐಕಳಬಾವ ಎಂಬಲ್ಲಿ ಫೆಬ್ರವರಿ 1ರಂದು ನಡೆದ ಕಂಬಳ ಕೂಟದಲ್ಲಿ ಶ್ರೀನಿವಾಸ್ ಗೌಡ ಅವರು 142.50 ಮೀಟರ್ ಉದ್ದದ ಕಂಬಳದ ಕೆರೆಯನ್ನು ಕೇವಲ 13.62 ಸೆಕೆಂಡ್ನಲ್ಲಿ ಕ್ರಮಿಸಿದ್ದಾರೆ. ಇದನ್ನು 100 ಮೀಟರ್ ತಾಳೆ ಹಾಕಿದಾಗ 9.55 ಸೆಕೆಂಡ್, ಅಂದರೆ ಕಂಬಳ ಓಟಗಾರ ಶ್ರೀನಿವಾಸ್ ಗೌಡ ಕೆಸರು ಗದ್ದೆಯಲ್ಲಿ ಬೋಲ್ಟ್ಗಿಂತ 0.3 ಸೆಕೆಂಡ್ನಿಂದ ಮುಂದೆ ಕ್ರಮಿಸಿದ್ದಾರೆ. ಅವಿಭಾಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ನವೆಂಬರ್ನಲ್ಲಿ ಪ್ರಾರಂಭವಾಗುವ ಕಂಬಳ ಒಟ್ಟು 21 ಕಡೆಗಳಲ್ಲಿ ನಡೆಯುತ್ತದೆ. ಎಲ್ಲ ಕಂಬಳದ ಸಂಘಟಕರು ಸೇರಿ ಸಮಿತಿ ರಚನೆ ಮಾಡಿ ನಿಯಮ ರೂಪಿಸಿಕೊಳ್ಳುತ್ತಾರೆ. ಅದೇ ನಿಯಮದಂತೆ ಎಲ್ಲ ಕಂಬಳ ಕೂಟಗಳು ನಡೆಯುತ್ತದೆ. ಅಲ್ಲದೆ ವೇಗವನ್ನು ಅಳೆಯುವುದಕ್ಕೆ, ಫಲಿತಾಂಶವನ್ನು ನಿಖರವಾಗಿ ದಾಖಲಿಸುವುದಕ್ಕೆ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಬಳಕೆ ಆಗುತ್ತದೆ. ಅದೇ ನಿಯಮದಂತೆ ಎಲ್ಲ ಕಂಬಳ ಕೂಟಗಳು ನಡೆಯುತ್ತದೆ. ಅಲ್ಲದೆ ವೇಗವನ್ನು ಅಳೆಯುವುದಕ್ಕೆ, ಫಲಿತಾಂಶವನ್ನು ನಿಖರವಾಗಿ ದಾಖಲಿಸುವುದಕ್ಕೆ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ ಬಳಕೆ ಆಗುತ್ತದೆ. ಅದರಂತೆ ಶ್ರೀನಿವಾಸ್ ಗೌಡ ಅವರು ಓಟ ಕೂಡ ಈ ತಂತ್ರಜ್ಞಾನದಲ್ಲಿ ದಾಖಲೆಯಾಗಿದೆ. ಸಾಮಾನ್ಯವಾಗಿ ಕಂಬಳ ಕೂಟದಲ್ಲಿ 14 ಅಥವಾ 16 ಸೆಕೆಂಡ್ ಓಡುವ ಕಂಬಳದ ಓಟಗಾರರು ಇದ್ದಾರೆ. ಆದರೆ ಶ್ರೀನಿವಾಸ್ ಗೌಡ 9.55 ದಾಖಲೆ ಇದೇ ಮೊದಲು. ಶ್ರೀನಿವಾಸ್ ಗೌಡ ಅವರು ಓಟಕ್ಕೆ ಅಂತ ಯಾವುದೇ ವಿಶೇಷ ತರಬೇತಿ ಪಡೆದಿಲ್ಲ, ನಿಯಮಿತ ಆಹಾರ, ಜಿಮ್ ಹೋಗಿಲ್ಲ. ಆದರೂ ಸಿಕ್ಸ್ ಪ್ಯಾಕ್ ದೇಹ ಇವರದ್ದು. 10ನೇ ತರಗತಿವರೆಗೆ ಶಿಕ್ಷಣ ಪಡೆದ ಇವರು ತನ್ನ 18ನೇ ವರ್ಷಕ್ಕೆ ಕಂಬಳ ಓಟಗಾರನಾಗಿ 10 ವರ್ಷದಲ್ಲಿ ಹಲವಾರು ಪದಕಗಳನ್ನು ತನ್ನ ಕೋಣದ ಮಾಲೀಕರಿಗೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಂಬಳ ಕೂಟದಲ್ಲಿ ಕೊಬ್ಬಿದ ಕೋಣಗಳನ್ನು ಕೆಸರಿನಲ್ಲಿ ಓಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಕೈಯಲ್ಲಿ ಓಡುವ ಕೋಣಗಳಿಗೆ ಕಟ್ಟಿದ್ದ ಹಗ್ಗ, ಮತ್ತೊಂದು ಕೈಯಲ್ಲಿ ಬೆತ್ತ ಹಿಡಿದು ಓಡುವ ಅಥ್ಲೆಟಿಕ್ ಟ್ರ್ಯಾಕ್ನಲ್ಲಿ ಓಡಿದ ಹಾಗೆ ಅಲ್ಲ. ಆದರೆ ಇಂತಹ ಮಹಾನ್ ಸಾಧನೆ ಮಾಡಿದ ಕಂಬಳ ವೀರನಿಗೆ ತುಳುನಾಡಿನಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ.